ದಿವಸ ನಮ್ಮ ಮಂಗಳೂರು ಭಾಗದಲ್ಲಿ ಏನು MRPL ಅನ್ನೋ ಒಂದು ಕಂಪನಿ ಇವತ್ತು ಸ್ಥಾಪನೆ ಆಗಿ ಇವತ್ತು ಒಂದು ಸುಮಾರು 3 ಹಂತದಲ್ಲಿ 2800 ಎಕರೆನ ಏನು ಪಡೆದು ನಮ್ಮ ಮಂಗಳೂರಿನ ಭೂಮಿಯಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಕೈಗಾರಿಕೆ ಏನು ಆಗಿ ನಿಂತಿದೆ. ಇವತ್ತು ಈಗಾಗಲೇ ನಾವು 1 ತಿಂಗಳಿಂದ ನೋಡ್ತಾ ಇದ್ದೀವಿ, ಬಹಳಷ್ಟು MRPL ಅಲ್ಲಿ ಲೋಕಲ್ಸ್ಗೆ ಜಾಬ್ ನಾವು ಕೊಡ್ತಾ ಇಲ್ಲ, ಕೇವಲ ಹೊರದ ರಾಜ್ಯದವರಿಗೆ ಮಾತ್ರ ಕೆಲಸ ಕೊಡುವಂತ ಕೆಲಸ ಮಾಡ್ತಾರೆ. ಪ್ರಾದೇಶಿಕತೆನ ಎತ್ತಿಡಿಯುವಂತ ಕೆಲಸನ ಮಾಡ್ತಿಲ್ಲ ಅನ್ನೋ ಒಂದು ಭಾವನೆಗಳು ಇವತ್ತು ಮಂಗಳೂರಿನ ಭಾಗದ ತುಳುನಾಡಿನ ಜನದ ಯುವಕರಲ್ಲಿ ಏನು ಕಾಡ್ತಾ ಇದೆ. ಆ ವಿಚಾರನ ಇಟ್ಕೊಂಡು ನಾನು ಆಗ್ಲೇ ಒಂದು 10 days ಬಿಫೋರ್ ನಾನು ಟ್ವೀಟು ಮಾಡಿದ್ದೆ. ಆಗ ಸಂದರ್ಭದಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿ ಪ್ರತಿಭಟನೆ ಮಾಡಿ, ಇಲ್ಲಿ ಚರ್ಚೆ ಮಾಡಿ ಸಂಪೂರ್ಣವಾಗಿ ಒಪ್ಪಿಗೆ ತಗೊಂಡಿದ್ದಾರೆ. ಒಪ್ಪಿಗೆ ಮಾಡಿದಂತ ಒಂದು ಸಿಹಿ ಸುದ್ದಿನ ಕೊಡ್ತೀವಿ ಅಂತ ಅವತ್ತೇನು ತಿಳಿಸಿದ್ವಿ. ನಂತರ ಮತ್ತೆ ರೀಸೆಂಟ್ ರಿಕ್ರೂಟ್ಮೆಂಟ್ ಅಲ್ಲಿ ಅಂದ್ರೆ ಸುಮಾರು 230 ಜನ ರಿಕ್ರೂಟ್ಮೆಂಟ್ ಏನಾಗಿದೆ, ಆ ರೀಸೆಂಟ್ ರಿಕ್ರೂಟ್ಮೆಂಟ್ ಅಲ್ಲಿ ಇವಾಗ ಕೇವಲ ಬರೀ 4 ಜನ ತುಳುನಾಡಿನ ಭಾಗದ ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಅಂತ, ಅದು ಮಂಗಳೂರಲ್ಲಿ 2, ಉಡುಪಿ ವಿಭಾಗದಲ್ಲಿ 2 ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂತ ನನಗೆ. ಅದಾದ ನಂತರ ನಾನು ಅದ್ರ ಬಗ್ಗೆ ಚರ್ಚೆನೂ ಮಾಡಿದೆ. ಅದಕ್ಕೆ ಕೇವಲ ನಾವು ಬರೀ ಹಿಟ್ ಅಂಡ್ ರನ್ ಮಾಡುವಂತ ಕೇಸ್ಗಳಾಗಬಾರ್ದು. ನಮ್ಮ ಒಂದು ಪಕ್ಷ ಈ ಪ್ರಾದೇಶಿಕತೆ ಮತ್ತು ಈ ಒಂದು ಏನು ತುಳುನಾಡಿನ ಜನದ ಯುವಕರ ಜೊತೆ ನಾವು ನಿಲ್ತೀವಿ, ನಾವು ಇದೀವಿ ಅನ್ನೋ ಒಂದು ಭರವಸೆನ ಮೂಡಿಸಬೇಕು ಅಂತ ಹೇಳಿ ನಾವಿಲ್ಲಿ ಬಂದು ನಾನು ಈ ಹೋರಾಟಕ್ಕೆ ಇಳಿದಿರುವಂಥದ್ದು. ಇದು ಯಾವುದೇ ರಾಜಕೀಯ ಬಣ್ಣ ಕಟ್ಟುವಂತ ವಿಚಾರ ಅಲ್ಲ. ಈ ಭಾಗದಲ್ಲಿ ಇವತ್ತು ಇಲ್ಲಿ ಎಲ್ಲಾ ರೀತಿಲೂ ಅವರ ಒಂದು ವಹಿವಾಟಿಕೆಗಳನ್ನ ಸಹಿಸಿಕೊಂಡು ಕೂಡ ಈಗಾಗಲೇ ನಾನು ಕೇಳ್ಪಟ್ಟೆ 4ನೇ ಹಂತದಲ್ಲಿ ಇನ್ನೂ 1000 ಎಕರೆ ಅವರಿಗೆ ಮಂಜೂರಾತಿ ಆಗುವಂತ ನಿರೀಕ್ಷೆಯಲ್ಲಿದೆ ಅಂತ. ಈಗ ಅಂದ್ರೆ 2800 ಎಕರೆ ಮತ್ತು ಹಾಗೂ ಇನ್ನೂ 1000 ಎಕರೆ ಅಂದ್ರೆ ಸುಮಾರು 3800 ಎಕರೆ ಇವತ್ತು ಅವ್ರಿಗೆ ನಾವು ಕೊಡುವಂತ ಕೆಲಸನ ಮಾಡಬೇಕಾದ್ರೆ, ಇವತ್ತು ನಾವು ಭೂಮಿ ಕೊಡುವಂತ ಕೆಲಸನ ಮಾಡೋದಾದ್ರೆ ನಾವು ಯಾಕೆ ನಮ್ಮ ಭಾಗದ ಜನ, ನನಗೇನೋ ನನ್ನ ಹಾಸನವರು ಕೊಡಿ ಅಂತ ಕೇಳ್ತಾ ಇಲ್ಲ ನಾನು ಬೇರೆ ಜಿಲ್ಲೆಯವರು ಕೊಡಿ ಅಂತ ಕೇಳ್ತಾ ಇಲ್ಲ. ಈ ಭಾಗದ ಜನ ಯಾಕೆ ಇವತ್ತು ಕೆಲಸನ ಪಡಿಬಾರದು ಅನ್ನೋದನ್ನ ನನ್ನ ಪ್ರಶ್ನೆ ಆಗ್ತೇನೆ. ಇಷ್ಟೆಲ್ಲ ನಾವು ಜಮೀನು ಕೊಟ್ಟು ಇವ್ರಿಗೆಲ್ಲಾ ರೀತಿ ಸಹಕಾರ ಕೊಟ್ಟಿನೂ ಕೂಡ ನಮ್ಮ ತುಳುನಾಡಿನ ಜನದ ಯುವಕರುಗಳಿಗೆ ಯಾಕೆ ಇವರು ಕೆಲಸನ ಸೃಷ್ಟಿ ಮಾಡ್ತಿಲ್ಲ ಅನ್ನೋ ಒಂದು ಪ್ರಶ್ನೆನ ಹಾಕಿದ್ದೆ. ಅವ್ರೀಗ ಎಂಪ್ಲಾಯ್ಮೆಂಟ್ ಲಿಸ್ಟ್ ನ ಜನರೇಟ್ ನಾವು ಕೊಡ್ತೀವಿ ಸರ್, ನಾವು ಸುಮಾರು 604 ಜನನ್ನ ನಾವು ಆಗ್ಲೇ ಈ ಭಾಗದ ಜನನ ತಗೊಂಡಿದೀವಿ ಅಂತ ಹೇಳಿದ್ರು. ಆದ್ರೆ ಅವ್ರೇನು ಫ್ರೀಯಾಗಿ ಕೊಟ್ಟಿರೋಂಥದ್ದಲ್ಲ. ಇವತ್ತು ಯಾರ್ಯಾರು ಜಮೀನ್ ಕಳ್ಕೊಂಡಿದ್ರು ಆ ಕುಟುಂಬದಲ್ಲಿ ಅವರಿಗೆ ಒಂದು ಆರ್ಥಿಕವಾಗಿ ಅವರಿಗೆ ಶಕ್ತಿ ತುಂಬುವಂತ ಕೆಲಸನ ಮಾಡಬೇಕು ಅಂತ ಹೇಳಿ ಸರ್ಕಾರದ ನಿಯಮ ಪ್ರಕಾರ ಅವರು ಆ ಒಂದು ಕೆಲಸನ ಸೃಷ್ಟಿ ಮಾಡಿರೋಂಥದ್ದು. ಹಾಗಾಗಿ ಯಾರು ಬಿಟ್ಟಿಯಾಗಿ ಏನು ಕೆಲಸಕ್ಕೆ ಹೋಗ್ತಾ ಇಲ್ಲ, ಅವರು ಜಮೀನ ಕಳ್ಕೊಂಡಿರೋದಕ್ಕೆ ಅವ್ರಿಗೆ ಕೆಲಸ ಸಿಕ್ಕಿದೆ ಅವರಿಗೆ. ಹಾಗಾಗಿ ಇಟ್ ಇಸ್ ನಾಟ್ ದಟ್ ದೇ ಹ್ಯಾವ್ ಡನ್ ಅ ಫೇವರ್ ಟು ಅಸ್. MRPL ಅವರೇ ನಮಗೇನು ಫೇವರ್ ಮಾಡಿಲ್ಲ. ಆದ್ರೆ ನಾನು ಹಂಗೂ ಕೇಳಿದೆ, ಇನ್ನೂ ಹೆಚ್ಚುವರಿ ಕೊಟ್ಟಿದ್ದೀವಿ ಸರ್, ನಾವು ಒಂದು ಸುಮಾರು 1234 ಜನ ನಮ್ಮಲ್ಲಿ ಇವತ್ತು MRPL ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಔಟ್ ಆಫ್ 2000 ಪೀಪಲ್ ಅಂತ ಹೇಳ್ತಾರೆ. ದಟ್ ಈಸ್ ಮೀನ್ಸ್ ದೇವ್ ಡನ್ ಅಬೌಟ್ 65 to 68% ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಹೇಳಿದ್ದೀನಿ, ದಯವಿಟ್ಟು ನನಗೆ ಅದು ಎಂಪ್ಲಾಯ್ಮೆಂಟ್ ಲೀಸ್ಟ್ ಬೇಕು. ಎಂಪ್ಲಾಯ್ಮೆಂಟ್ ಲೀಸ್ಟ್ ನ ಪರಿಶೀಲನೆ ಮಾಡಿ, ಯಾಕೆ ನಮ್ಮಲ್ಲಿ ಅದ್ರಲ್ಲಿ ಏನಾದ್ರು ಕೊಟ್ಟಿದಾರೋ ಕೊಟ್ಟಿಲ್ವೋ ಅಂತ ಪರಿಶೀಲನೆ ಮಾಡಿ ನಂತರ ನಾನು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ನನಗಿನ್ನ ಇವಾಗ ಹೋಗಿ ಡಾಕ್ಯುಮೆಂಟ್ ಇಟ್ಕೋಬೇಕು. ಒಂದು. ಎರಡನೇದು, 230 ಜನನ ಇವಾಗ ಮತ್ತೆ ಕರೆದಂತ ಸಂದರ್ಭದಲ್ಲಿ ಯಾಕೆ ನಾವು ಸೆಂಟ್ರಲೈಸ್ಡ್ ಜಾಬ್ ನಿಯಮಗಳನ್ನ ಫಾಲೋ ಮಾಡಬೇಕು? ಇಲ್ಲಿ ಲೋಕಲ್ ಅಲ್ಲಿ ನಾವು ಇವತ್ತು ಇಲ್ಲೂ ಯುವಕರುಗಳಿದ್ದಾರೆ, ಅದ್ಭುತವಾದಂತ ಯುವಕರುಗಳಿದ್ದಾರೆ, ಬುದ್ಧಿವಂತ ಯುವಕರುಗಳಿದ್ದಾರೆ, ಸ್ಮಾರ್ಟ್ ಆಗಿದ್ದಾರೆ, ವಿದ್ಯಾವಂತರಿದ್ದಾರೆ. ಎಲ್ಲ ಇದ್ರೂ ಕೂಡ ಕೇವಲ ಬರೀ ತುಳುನಾಡು ಜನದಲ್ಲಿ ತುಳುನಾಡು ಭಾಷೆಯಲ್ಲಿ ಹುಟ್ಟಿದೀವಿ ಅನ್ನೋ ಒಂದೇ ಕಾರಣಕ್ಕೆ ಅದೇನ್ ಶಾಪನ ನಮ್ಗೆ? ತುಳುನಾಡು ಭಾಷೆಯಲ್ಲಿ ಹುಟ್ಟಿದ್ರೆ ಶಾಪನ? ಅದೊಂದೇ ಕಾರಣಕ್ಕೆ ಇವತ್ತು ಅವರು ನಮಗೆ ಕೆಲಸ ಕೊಡೋದಕ್ಕೆ ನಿರಾಕರಿಸ್ತಿದ್ದಾರೆ ಅಂದ್ರೆ ನಾವ್ ಯಾಕೆ ಸುಮ್ಮನೆ ಕುಳಿತುಕೊಳ್ಬೇಕು ಅನ್ನೋದು ನಮ್ಮ ಭಾವನೆ. ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಏನ್ 230 ಜನ ಇವತ್ತು ಅವ್ರಾಗ್ಲೇನೆ ಅವರು ಕೆಲಸನ ನಾವು ಏನು ಸೆಂಟ್ರಲೈಸ್ಡ್ ಗವರ್ಮೆಂಟ್ ಲಾ ಪ್ರಕಾರ ರೂಲ್ ಪ್ರಕಾರ ತಗೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಕೇವಲ 4 ಜನಕ್ಕೆ ಮಾತ್ರ ಈ ಭಾಗದ ಜನಕ್ಕೆ ಉದ್ಯೋಗನ ಸೃಷ್ಟಿ ಮಾಡಿದ್ದಾರೆ. ನಾನು ಅದನ್ನ ಖಂಡಿಸ್ತೀನಿ.
ನಾನು ಅದನ್ನ ಪಾರ್ಲಿಮೆಂಟ್ ಅಲ್ಲೂ ಕೂಡ ಅದ್ರ ಬಗ್ಗೆ ವಿಷಯನ ಪ್ರಸ್ತಾವನೆ ಮಾಡಿ ಜೂನ್ 14ನೇ ತಾರೀಕಿನ ಪಾರ್ಲಿಮೆಂಟ್ ಪ್ರಾರಂಭ ಆಗುತ್ತೆ, ಅಲ್ಲೂ ಕೂಡ ವಿಷಯ ಪ್ರಸ್ತಾವನೆ ಮಾಡಿ ಒಂದು ಪೆಟ್ರೋಲಿಯಂ ಮಿನಿಸ್ಟರ್ಗಳಿಗೆ ಗಮನ ಹರಿಸುವಂತ ಕೆಲಸನ ಮಾಡಿ ಈ ಭಾಗದ ಜನದ ಯುವಕರುಗಳಿಗೆ ನ್ಯಾಯ ಕೊಡುವಂತ ಎಲ್ಲಾ ಹೋರಾಟನ ತಗೊಳ್ಳುವಂತ ಕೆಲಸನ ಮಾಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಕೇಳೋದು ಇಷ್ಟೇನೆ, ಈ ಒಂದು ವಿಚಾರನ ಗಂಭೀರವಾಗಿ ತಗೊಂಡು ನಮ್ಮ ಇಲ್ಲಿನ ಜಿಲ್ಲಾಡಳಿತ ಇರ್ಬೋದು, ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು, ಇದನ್ನ ಸರಿಪಡಿಸುವಂತ ಕೆಲಸನ ಮಾಡಬೇಕು. ಮಾಡದೇ ಇದ್ರೆ ಖಂಡಿತವಾಗ್ಲೂ ನಾವು ಜೆಡಿಎಸ್ ಪಕ್ಷ ಇವತ್ತು ಯಾವುದೇ ರೀತಿ ಉಲ್ಲಂಘನೆ ಮಾಡಬಾರದು. ಯಾಕಂದ್ರೆ ಇವತ್ತು ಕಮಿಷನರ್ ಸಾಹೇಬರು ನಮಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಬೆಳಿಗ್ಗೆ ನಾವು ಅವರಿಗೆ ಹೆಚ್ಚಿನ ಗೌರವ ಕೊಟ್ಟು ಇವತ್ತು ಸರ್ ಕೇವಲ 10 ಜನ ಮಾತ್ರ ಹೋಗ್ತೀವಿ, ಎಲ್ಲಾ ನಿಯಮಗಳನ್ನು ಪಾಲಿಸಿ ನಾವು ನಮ್ಮ ಮನವಿನ ಒಬ್ಬ ಜನಪ್ರತಿನಿಧಿಯಾಗಿ ನಾವೇನು ಜನರ ಒಂದು ಧ್ವನಿನ ಎತ್ತಿ ಹಿಡಿಯುವಂತ ಕೆಲಸನ ಮಾಡಬೇಕಾದ್ರೆ ಇವತ್ತು ಆ ಕೆಲಸನ ಮಾಡಿ ನಾವು ಅದನ್ನ ಮನವಿ ಕೊಟ್ಟಿ ಅವರಿಗೆ, ನಾವು ಯಾವುದೇ ರೀತಿ ಅವರಿಗೆ ಪ್ರತಿಭಟನೆ ಮಾಡೋದಿಲ್ಲ. ಇಲ್ಲಿ ಒಂದು ಕೇವಲ ಮನವಿಯಾಗಿ ಕೊಟ್ಟಿ ಅವರಿಗೆ ದಯವಿಟ್ಟು ಈ ಮನವಿನ ಸ್ವೀಕಾರ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸನ ಮಾಡಬೇಕು ಅಂತ ಕೇಳಿ ನಾನು ಹೋಗುವಂತ ಕೆಲಸ ಮಾಡ್ತಾ ಇದ್ದೀನಿ. ಅವರೂ ಕೂಡ ಗೌರವ ಕೊಟ್ಟಿದ್ದೀನಿ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ಕೊರೋನಾನು ಇರಲ್ಲ. ಒಂದೂವರೆ ವಾರ 2 ವಾರ ಕೊಡ್ತೀವಿ ನಾವು ಸಂದರ್ಭದಲ್ಲಿ. 2 ವಾರದಲ್ಲಿ ಇದೇನಾದ್ರು ಸರಿ ಹೋಗ್ಲಿಲ್ಲ ಅಂದ್ರೆ ನಾವು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ನಮ್ಮ ಹೈಕಮಾಂಡ್ ಸೇರಿ ಎಲ್ಲಾ ಜನಪ್ರತಿನಿಧಿಗಳನ್ನು ಕೂತ್ಕೊಂಡು ಈ ತುಳುನಾಡಿನ ಜನದ ಯುವಕರುಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮತ್ತು ಹೋರಾಟ ಮಾಡುವಂತ ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳ್ತೀವಿ.